Finally we served 300 glasses. So special gift from a special person. ಹಾಯ್ ಫ್ಯಾಮ್, ಇವಾಗ ನಾನು ಹೋಗ್ತಿದ್ದೇನೆ ಉಡುಪಿಗೆ. ನನ್ನ ಫ್ರೆಂಡ್ ಇದನ್ನು ಕೈಫ್ ಅಂತೇಳಿ ಅವರ ಶಾಪಿಗೆ ಹೋಗ್ತಿದ್ದೇನೆ ಈಗ. ಈ ವಾಟರ್ ಮೇಲೆ ನಾನು ಪರ್ಚೇಸ್ ಮಾಡ್ಲಿಕ್ಕೆ. ಸೊ ನಾನು ಅಲ್ಲಿ ಹೋದ್ಮೇಲೆ ಅವ್ನು ಮೀಟ್ ಆಗ್ತೇನೆ. ಈಗ ಹೋಗ್ತಿದ್ದೇನೆ. ಆಯ್ತು, ನಾನು ಉಡುಪಿಗೆ ನೋಡಿ 20 kg ಬಂತಿಲ್ಲಿ. ನಾನು ಅನ್ಕೊಂಡಿದ್ದು ಇನ್ನು ಇಲ್ಲಿ ಉಡುಪಿಗೆ ಹೋಗಿ ಅಲ್ಲಿ ಶಾಪ್ ಓಪನ್ ಮಾಡಿ ಇದು ತರ್ಲಿಕ್ಕೆ ಅದ ಹಣ್ಣು ತಗೊಂಡೆ ಬಂದು. ಸೊ ಗೈಸ್ 300 ಗ್ಲಾಸ್ ತಗೊಂಡೆ. ಪಾಪ ನಾನು ಅವ್ರತ್ರ ಹೇಳಿದೆ ಭಯನ ಅವ್ರ ಹತ್ರ ಹೀಗೆ ಅಂತ ಹೇಳಿದ್ರು. ರಾಜಸ್ಥಾನದವರು ಇಲ್ಲಿ ಮಾರಾಡಿಯವರು. ಪಾಪ ಅವ್ರ ಈ ಕಮ್ಮಿ ಮಾಡಿ ಕೊಟ್ಟರು ಪಾಪ ರೇಟ್. ಖುಷಿ ಆಯ್ತು ಪಾಪ. ಹೇಳಿದ್ರು ನಾ ಬರ್ಲಿಕ್ಕೆ ಹೇಳಿದ ಅವ್ರಂತ. ಸೊ ನಾನೀಗ ಇಲ್ಲಿಗೆ ಬಂದೆ ಸಿಟಿ ಸೆಂಟರ್ಗೆ. ಇಲ್ಲಿ ಪುದೀನ ಮತ್ತೆ ಚಾಟ್ ಮಸಾಲ ಇಲ್ಲಿ ತಗೊಳ್ಳುವ. ರೇಟ್ ಕಮ್ಮಿ ಉಂಟು ಗೊತ್ತಿಲ್ಲ. ಮೇ ಬಿ ಇಲ್ಲಿ ಹೋಗುವಂತ ಅನಿಸ್ತುಂಟು. ಆನ್ ದಿ ವೇ ತಗೊಂಡು ಹೋಗಿಬಿಡು ಅಂತೇಳಿ. Premium is waiting for me. Let's go for ದೊಡ್ಡ ನಗುಟೆ. ನಾನು ಅದು ಲಿಂಬೆ ಬಿಟ್ಟು ಬಂದೆ. ಇವಾಗ ಲಿಂಬೆ ತರ್ಲಿಕ್ಕೆ ಬಂದು ಇವಾಗ ನೋಡಿ ಪುದೀನ ತಗೊಂಡೆ. ಮತ್ತೆ ಬ್ಯಾನರ್ ಕೂಡ ತಗೊಂಡಿದ್ದೀನಿ. ಬ್ಯಾನರ್ ತೋರಿಸಿ ಮನೆಗೆ ಹೋಗಿ ಎಲ್ಲ ತಗೊಂಡಾಯ್ತು. ಇವಾಗ ಮನೆ ಆಗ್ತದೆ. ಪಾಪ ಅಲ್ಲಿ ರೋಹಿತಣ್ಣ ಸಿಕ್ಕಿದ್ರು. ಈ ಜೋರ್ ಮಳೆ ಬಂತು ಮಾರ. ಎಲ್ಲ ಚಂಡಿ ಅವಸ್ಥೆ. ಮತ್ತೆ ಲಿಂಬು ಸಿದೆ ನೋಡಿ ಇಲ್ಲಿ. ಲಿಂಬು ಕೂಡ ತಗೊಂಡಿದೆ. ನಾನು 5 ಹಾಕ್ಬೇಕಾಗ್ತದೆ, ಸ್ವಲ್ಪ ಟೇಸ್ಟ್ ಒಳ್ಳೆ ಇರುತ್ತೆ ಅಂತೇಳಿ. ಸೊ ನನಗೆ ಮನೆಗೆ ಹೊರಡ್ತೀನಿ ಆಯ್ತಾ. ಫುಲ್ ಜೋರ್ ಮಳೆ ಬಾ. ನೋಡಿ ಮಳೆ ನೋಡಿ ಮಳೆ. ಈ ಗ್ಲಾಸ್ ಬೇರೆ ಮೇಲೆ ಹೋಗ್ತಿಲ್ಲ. ಶಿಟ್ ನಂಗೆ ಸೀರಿಯಸ್ಲಿ ನಂಗೆ ರೋಡೇ ಕಾಣಿಸ್ತಿಲ್ಲ ಆಯ್ತಾ. ರೋಡೇ ಕಾಣಿಸ್ತಿಲ್ಲ, ಫುಲ್ ಬ್ಲರ್ರೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಹೇಳತ್ತಂತಲೇ ಇದೇಟು ಕುರುಡತ್ತು ಓಡಿಸೆ 300 ಗ್ಲಾಸ್ ಏನೋ ತೋರಿಸಿ. This is mixy and start from here. Yes, brush my day boys, you know. So first cake getting start here from here. Wow. So right. పదేనా పోండి సార్. ఈ చేతి కట్టండి. మళ్ళీ 20కి 23 ಸೊ ಎಲ್ಲ ಕೇಕ್ ಕಟ್ಟಿಂಗ್ ಫ್ರೂಟ್ ಕಟ್ಟಿಂಗ್ ಎಲ್ಲ ಆಗಿದೆ. ಇವಾಗ ಇನ್ನು ಈ ಓಡನ್ನೆಲ್ಲ ಇಟ್ಕೊಳ್ಳಿಕ್ಕೆ ಇದೆ. ಹಾಗೆ ಚೀಲಕ್ಕೆ ಹಾಕಿ ಅದು ಡ್ರಾಸು ಎಲ್ಲ ಇದ್ರೆ ಅದಕ್ಕೆ ಕೊಡಲಿಕ್ಕೆ ತುಂಡ ಹಬ್ಬನದಾನೆ ಆಯ್ತಾ. ಸರಿ. ಸೊ ಸ್ಟಾರ್ಟ್ ಟು ಜ್ಯೂಸ್ ನಾವ್. ಸೊ ಇವತ್ತಿಗೆ ಟೇಬಲ್ ಇದೆ. ಜಸ್ಟ್ ಕ್ಲೀನ್ ಮಾಡಿ ಬಿಸಿಲು ಒಣಗಿಸಾಗಿತ್ತು. ಈಗ ಅಜ್ಜಿ ಅಂತ ನೋಡಿ ಶಾನವರ ಅಡ್ಜಸ್ಟ್ ಇದ್ದಲ್ಲಿ ನೋಡ್ತಿರ್ಬೋದು. ಬೈ ಉಡುಪಿಗೆ ಬರಲೆ ಪೂರ ಉಡುಪಿಗೆ ಬೈ ಹತ್ತಿ 15 ಗಂಟೆಗೆ ಇನಿ ಪೂರಾಗಲ್ಲ ಬಚ್ಚಂಕಾಯಿ ಜ್ಯೂಸ್ ಫ್ರೀ ಅಂದು ಒಳ್ಳೆ ರೆಡಿ ಅವನು. ಸೊ ಬ್ರೋ ಕೇಮ್ ಕೊರಿಯಾ ನೋಡಿ. ಇವಾಗ ಒಂದು ಟ್ರೇ ಖಾಲಿ ಆಗಿದ್ದು. ಈಗ ಇನ್ನೊಂದು ಟ್ರೇ ಇದ್ರೆ ಇದ್ರಲ್ಲಿ ತುಂಬ ಉಂಟು. ಅದೇ ಏನನ್ಪಾರ ಟೈಮ್ 9:15 ಆಗಿದೆ. 10:00 ಹೊರಡ್ತೇವೆ. ಈಗ 10:00 ಫಿನಿಶ್ ಆಗಲೇಬೇಕು. ಗೈಸ್ ಇವಾಗ ನಮ್ಮ ಚಿಕ್ಕ ಸ್ವಲ್ಪ ಚಾ ಕುಡ್ಲಿಕ್ಕೆ ಹೋಗಿದ್ದಾರೆ. ಸೊ ನಾನೇ ಮಾಡ್ತಿದ್ದೀನಿ.
ಬಟ್ ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಆಕ್ಚುಲಿ ಇದಕ್ಕೆ ನೀರಾಗಿ ಫುಲ್ ಆಗಿ ಬಂತಿದ್ದು. ಬಟ್ ಇವಾಗ ಹೇಳಿದ್ರೆ ಇದ್ರ ಇದು ಎಂತ ರಿಯಲ್ ಜ್ಯೂಸಿಗೆ ಇಷ್ಟ ಆಗಿದೆ. ಇನ್ನು ನೀರು ಆ್ಯಡ್ ಮಾಡ್ಬೇಕಾದ್ರೆ ಒಂದು 500 ಜನಕ್ಕಾಗುತ್ತೆ. 500 ಜನಕ್ಕಾಗುತ್ತೆ ಅಂತ ಇವಾಗ. ಬನ್ನಿ ಎಲ್ಲರೂ ಸರ್, ನಿಮ್ಗೋಸ್ಕರ ವೇಟಿಂಗ್ ಮಾಡ್ತಿದ್ದೇವೆ. ಬ್ಲಾಗ್ ಮತ್ತೆ ಬರುತ್ತೆ, ಆದರೆ ನೀವೀಗ ಬನ್ನಿ. ಓಕೆ, ಐಸ್ ಸ್ವೀಟ್ ಇಂಡಿಯನ್ ಕಟ್ ಮಾಡು ಹಂಗ. ಇವಾಗ ಹೋಗಿ ತಗೊಂಡ್ಬಂದು ದೊಡ್ಡ ಬಾಜಾನನ್ನು ಮುನ್ನಣ್ಣ ಅವರಿಂದ. ಸ್ಪೆಷಲ್ ಥ್ಯಾಂಕ್ಸ್ ಟು ರೈಸ್ ಅಣ್ಣ, ಅದು ವಿಡಿಯೋ ಮಾಡಲಿಲ್ಲ ಬರುವಾಗ. ಆ ಜ್ಯೂಸ್ ಅಂಡಿ ಜ್ಯೂಸು ನೋಡಿ ವೀಕ್ಷಕರೇ, ಇದಾಕಿ ಹೇಗಿದೆ ಈಗ ಫುಲ್ ಆಯಿತು. ನಾವು ಅಲ್ಲಿ ಡ್ರಮ್ ತರ್ಲಿಕ್ಕೆ ಹೋಗಿದ್ವಿ. ಹಾಂ, ಬಡ್ಸಿ ಕಾರ್ ಬಡ್ಸಿ ಡ್ರಮ್ ತರ್ಲಿಕ್ಕೆ ಹೋದಾಗ ಇಲ್ಲಿ ಚಿಕ್ಕವ್ರು ಮಾಡಿಟ್ಟಿದ್ದಾರೆ ನೋಡಿ. ಈಗ ಲಾಸ್ಟ್ ಇದು ಆ್ಯಡ್ ಮಾಡಲಿಕ್ಕೆ ಉಂಟು. ಲಿಂಬು ಪಾಡಿಯಾರಾ, ಲಿಂಬು ಕೂಡ ಹಾಕಿ ಆಗಿದೆ. ಈಗ ಮೆಂಟು ಮಾಡಿ ಮಾಡೆಲ್ ನೋಡ್ರಿ, ಮಾಡೆಲ್ ಏನು ಮಾರೆ ನಮ್ಮ ಅಪ್ಪ ಕೂಡ ಆಯ್ತು ಪೂರ ಒಟ್ಟ ತಿನ್ಕೊಂಡು ನಿಮಗೆ ಕಾಲು ಆಯ್ತು ಪೂರ ಹೊರಮಳೆ ಅಲ್ಲ ಪೋಯರಿಗೆ ಆಯ್ತು ಹೋಗಿ ಇವರಿಗೆ ಈ ತಿಂದರೆ ಯಾನ ತಿಂತ ಮಾರೆ ತಿಂತಾನೆ ಆಯ್ಕೆ ಬಂಟಿ ಮನುಷ್ಯ ಇರತ್ತೆ ಜೋಸಿ ಇಜ್ಜಿ ಏಪಲ ಜೋಲಿ ಹೋಗಿ ನಿಜ ಅಲ್ಲ ಅದೇ. ಅಮ್ಮ ವೀಕ್ಷಕರು ನಾವೀಗ ಹೊರಟಿದ್ದೇವೆ. ಸೊ ನಮ್ಗೆ ಇಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮನೇಲಿ, ಎಸ್ಪೆಷಲಿ ದೊಡ್ಡ ಸೆಕೆಂಡ್ ಕೊಡ್ಲೇನು ಸೆಕೆಂಡ್ ಹ್ಯಾಪಿ ಬರ್ತ್ಡೇ ಅಂಡ್ ಮೇನ್ ಜ್ಯೂಸ್ ಪುರ ಮಲ್ಲಿನ ಎಂಕಲ ಚಿಕ್ಕಿ ಮೇರ್ದಲ್ಲಿ ಪಾಚನೆ ಮುಂದೆ ಇಂಚ ಹಾಯ್ ಬನ್ನಿ ಹಾಯ್. ಥ್ಯಾಂಕ್ ಯು ಸೋ ಮಚ್ ರೆಗ್ಲ ಪಿದರ್ಗ ನಮ್ಮ ಎಸ್ ಸಾಗರ್ ನಗಲಿಲ್ಲ ಅಲ್ಪ ಐಟಮ್ ಬರೋ ಗೆತ್ತುಂಟು ಪುರವತನದ. ಎಸ್ ಆಲ್ ಸೆಟ್ ತುಲೆ ಟೇಬಲ್ ಒಂದು ಉಂಟು, ಚೇರ್, ಗ್ಲಾಸ್, ಜ್ಯೂಸು. ಗುಂಡು May 7th ಅವಡತ್ತ ಹೆಂಗಲ್ಲ ಹ್ಯಾಪಿ ಬರ್ತಾರೆ ಸೇಮ್ ಟು ನೋಡಿ. ಅವತ್ತು May 7 ನಮ್ಮ ಗುಂಡುನವರ ಬರ್ತಾರೆ, ಇವತ್ತು May 9 ಇನಿಯನ್ನ ಸ್ಪೆಷಾಲಿಟಿ ಆನಂದ ಬೇಲು ಎಸ್ಪಿದಡ್ಗ ಪ್ರೀಮಿಯಂ ಸಮುದ್ರಲ್ಲಿ ಸ್ವಾತಿ ಬೊಕ್ಕ ಚಿಕ್ಕಿ ಬರ್ನಲ್ಲಿ ನಾ ಈಚೆ ಬತ್ತೆ ಹ್ಯಾಪಿ ಹ್ಯಾಪಿ ಸರಿ ಅಪ್ಪನ ಬಿದರ್ಗರಮ್ಮ ಹೋಯ್ ಉಡುಪಿ. ಎಸ್ ಗೈಸ್, ನಾನೀಗ ಇಲ್ಲಿಂದ ಹೊರಟಿದ್ದೇನೆ. ನನ್ನ ಚಿಕ್ಕಿಗೆ ಮತ್ತೆ ದೊಡ್ಡಗೆ ತುಂಬ ಟ್ಯಾಂಕ್ ಆ್ಯಂಡ್ ಸಾಗರ್ ಗುಂಡು ಆಲ್ಸೋ. ನಾವೀಗ 3 ಜನ ಪಾಪ, ಎಲ್ಲ ನಮ್ಮ ಹುಡುಗರೆಲ್ಲ ಬಿಸಿ ಇದ್ದಾರೆ ಪಾಪ, ಎಲ್ಲ ಅವ್ರವ್ರ ಕೆಲಸದಲ್ಲಿ. ಸೊ ತೊಂದರೆ ಎಲ್ಲ ಏನು ಇದಿಲ್ಲ, ಎಲ್ಲ ಉಂಟು. ಆ ಬಚ್ಚನಕಾಯಿ ಓಡ್ಕೊಡೋದು ಇಲ್ಲಿ ನೋಡಿ, ಅದು ದನ ಸಿಕ್ಕಿದ್ರೆ ಒಂದು ದನಕ್ಕೊಂದು ಹಾಕಿದ ಒಂಥರ ಒಂದು ಹ್ಯಾಪಿನೆಸ್ ಸಿಗ್ತದೆ ಇನ್ನು ಕೂಡ. ಹಾಗೆ ನಾನು ಉಡುಪಿಗೆ ಹೋಗಿ ಸಿಗ್ತಾನೆ ಆಯ್ತು, ಲೇಟ್ ಆಯ್ತು ಆಲ್ರೆಡಿ ಪಾಪ. ಎಲ್ಲ ನಮ್ದು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಫೋನ್ ಮಾಡ್ತೀನಿ ತುಂಬ, ಎಲ್ಲಿದ್ದೀರಿ ವಾರ ಅಂಗಡಿ ಹಿಡಿದಿಲ್ಲ ನಿಂಡಲ್ಲಿ. ನಾನು ಹೇಗೆ ಸಿಗ್ತೀನಿ ಆಯ್ತಾ. ಓಕೆ ಬಾಯ್ ಬಾಯ್ ಗುರು. ಮಚ್ಕೊಡ್ರು ನಮ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ನನ್ನ ಜೊತೆ ಇವತ್ತು ಪಜ್ಜು ಮತ್ತೆ ಇವರಿದ್ದಾರೆ ಇವತ್ತು. ಅಣ್ಣ ಬಚ್ಚಂಕಾಯಿ ಅಣ್ಣ, ಉಡುಪಿ ಬಚ್ಚಂಕಾಯಿ ಬೇಕು ನೋಡಿ. ನಮಗೆ ಹೋಗ್ತಿದ್ದೀವಿ ಅಲ್ಲಿ ಉಡುಪಿಯಲ್ಲಿ ಪಾಪ ನಮ್ಮ ಒಬ್ಬ ನಮ್ಗೆ ತುಂಬಾ ದೊಡ್ಡ ಸಪೋರ್ಟರ್ ನಮ್ದು ಪಾಪ ಚಿಕ್ಕ ಹುಡುಗ ನಮ್ಮ ಇದು ಮನ್ವಿತ್ ಅಂತ ಹೇಳಿ, ಯಂಗ್ ಬಿಸ್ನೆಸ್ ಮ್ಯಾನ್ ಅವನು, ಅಮ್ಮಗೆ ಹೇಳ್ತೀನಿ ಆಮೇಲೆ. ಅಲ್ಲಿಗೆ ವೆಯ್ಟ್ ಮಾಡ್ತಿದ್ದಾರೆ ಪಾಪ, 10ವರೆಗೆ ಬಂದಿದ್ದಾರೆ. ನಾವು ಟೈಮ್ಗೆ 1 ಗಂಟೆ ಲೇಟ್ ಆಯ್ತು. ಈಗ ಸ್ವಲ್ಪ ಕರೆಂಟ್ ಸ್ವಲ್ಪ ಆಚೆ ಚೊಗಿ ಎಲ್ಲ ಇದಾಯ್ತದೆ ಈಗ, ಮತ್ತೆ ಅದು ಐಟಮ್ ತರಲಿಕ್ಕೆ. ಸೊ ಈಗ ಹೋಗ್ತಿದ್ದೇವೆ. ನಮ್ಮ ಬಾಯ್ಸ್ ಅಲ್ಲಿ ನೋಡಿ ಈ ಕಡೆ ಎಲ್ಲ ಹಾಯ್ ಮಾಡ್ರು, ಹಾಯ್. ವೆರಿ ಗುಡ್. ಈಗ ಸಾಗರ್ ಮತ್ತೆ ಗುಂಡು ಬರ್ತಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು. ನಾ ಸ್ಪ್ರೆಡ್ಡಿಂಗ್ ಹ್ಯಾಪಿನೆಸ್ ಅನ್ನೋ ಎಂತ ಥೀಮ್ ಇತ್ತು, ಅದು ಇನ್ನೂ ಡಿಫ್ರೆಂಟ್ ಆಗಿ ಆಗ್ತಿದೆ ಅಲ್ವಾ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು? ಉಡುಪಿಯ ಮುಖ್ಯ ಭಾಗ ಕಲ್ಸಂಕದಲ್ಲಿದ್ದೇವೆ. ತುಂಬಾ ಟ್ರಾಫಿಕ್ಕು ಉಡುಪಿಯಲ್ಲಿ ಇವಾಗ. ಅದು ಟ್ರಾಫಿಕ್ ಇದು ಸಿಗ್ನಲ್ ಹಾಕಿದ ಮೇಲಂತೂ ಇನ್ನೂ ತುಂಬಾ ಟ್ರಾಫಿಕ್ ಇದೆ. ಬಂದಿದ್ದ ಎಂಕಲ್ ಅವ್ರು ಮನುಷ್ಯರು ಬಂದಿಲ್ಲ ಪಾಪ, ತುಲಿ ಒಂದು 10 ಬೈತಿರ್ಗೆ ಪಾಪ ತುಲಿ ಇದು ವೈಟ್ ಫ್ರೆಂಡ್ ಅಪ್ರ ಏನ ಬದಾರೆ ಜ್ಞಾನೇಶ್ಗೆ ಮೇರು ತುಲಿ ಸೆಟ್ ಮಾಡ್ತಂದಲ್ಲ ಅಂತ ನಂಗೆಲ್ಲ ಡಿಫ್ರೆಂಟ್ ಅವಳ ಬರೋದು ತುಲಿ. ಇಲ್ಲಿ ನೋಡ್ತಿರ್ಬೋದು, ನಮ್ಮ ಎಲ್ಲ ಸೆಟ್ ಆಗಿದೆ ನೋಡ್ತಿರ್ಬೋದು ಇಲ್ಲಿ. ಮೊರಣೆ ಯಾರನ್ನ ಇತ್ತೀನಿ ಪಕೀನಿ ಅನ್ನ ಅಂಚ. ಥ್ಯಾಂಕ್ ಯು guys, see her Mickey. ಗುಂಡು ಸ್ಕೂಟಿ ಮೂಲ ಬಾಣಿಸಿ ಮಾಡ್ತಾರೆ. This is our special attraction ನೋಡಿ.
ಸೊ ಸ್ಪೆಷಲ್ ಗಿಫ್ಟ್ ಫ್ರಮ್ ಅ ಸ್ಪೆಷಲ್ ಪರ್ಸನ್. ನನ್ನ ಫೇವ್ರೇಟ್ ಐಟಮ್ ಎಲ್ಲ ಉಂಟು ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ದಟ್ ಒನ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಗ ಇಸೆಂಚೂರು ಮಣಿಪಾಲ ಮಣಿಪಾಲ ಹೋಗಿ ಬಂದೆ. ಮಣಿಪಾಲಕ್ಕೆ ಹೋಗಿ ಬಂದೆ. ಇವಾಗ ನೋಡಿ ಬರ ಎಲ್ಲ ಖಾಲಿಯಾಗಿದೆ. ಮುನ್ನೂರು ಗ್ಲಾಸ್ ಕೂಡ ಖಾಲಿ. ಫೈನಲಿ ವಿ ಸರ್ವ್ 300 ಗ್ಲಾಸಸ್ ಆ್ಯಂಡ್ ವಿಗ್ಗು ಬಾಯ್ ಬರ್ತಿರೋದು ಲಿಂಕಲ್ಲ ಬಾಯ್. ಥ್ಯಾಂಕ್ ಯು ಸೋ ಮಚ್. ತೋಲಿ ಅಣ್ಣ ಲಿಂಗಪ್ಪಣ್ಣ ಇಲ್ಲಿ. ಹಾಗೆ ನಮ್ಮ ಇಲ್ಲಿ ನೋಡ್ತಿರ್ಬೋದು ನಮ್ಮ ಚಿಂಗ್ ಬೈ ಬಂದಿದ್ದಾರೆ. ನಮ್ಗೊಂದು ಮೈನ್ ಸಪೋರ್ಟ್ ಇವರು ಪಾಪ. ನೋಡಿ ನಮ್ಗೆ ಎಲ್ಲಿದ್ರು ಕೂಡ ಹೇಗೆ ಸಪೋರ್ಟ್ ಮಾಡ್ತಾರೆ ನೋಡಿ. ಇವರೇ ಬೇಕು ಹೇಳೋದು ಇದಕ್ಕೆ ನಮಗೆ ನೋಡಿ ಪಾಪ. ಇವರಿಂದ ಒಂದು ಸ್ಟೆಪ್ ಹಾಕಿ ಜ್ಯೂಸ್ ಬರಲಿ ಜ್ಯೂಸ್. ಥ್ಯಾಂಕ್ ಯು ವಾ ಉಡುಪಿಯ ಪಿಲಿ. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ಫುಲಿ ಎಸ್. ಅಣ್ಣ ಅದೇ ಅಣ್ಣ ಫಾರ್ಚುನರ್ ಇದೆ. ಓಕೆ ಬ್ರೋ ಬಾಯ್. Guys, finally enಕಲ ಪೂರ ಪ್ಯಾಕ್ ಆಂಡ್ ಎಂಕಲ ಅಂಗಡಿ ಬರುತ್ತಿನ ತುಲೆ ದ ಮ್ಯಾನ್ ಬಿಹೈಂಡ್ ದ ಹ್ಯಾಪಿನೆಸ್ ಎಂಕಲ ದಾದ ಇತ್ತಿನ ತಿ ಮತ್ತೆ ಸ್ಪ್ರೆಡಿಂಗ್ ಹ್ಯಾಪಿನೆಸ್ ಪನ್ಪಿನ ಆಯ್ತಾ ತಕ್ಕಂತೆ ಪೂರಗೆಲ್ಲ ಈಗಲೂ ಒಂದು ಖುಷಿನ ಪಟ್ಟೆ ಉಡ್ಪಿದಂದೆ ಮಾತಾಗಲ ಖುಷಿ ಅಂಡ್ ಪಾಪ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಂಕಲ್ ವಿಗ್ಗು ಅಂಚನೆ ಗುಂಡು ಆ್ಯಂಡ್ ಸಾಗರ್ ದ ಮೇನ್ ಆತ ಪಾಪ ಬೆಗತಂದು ಬೊಕೊರೆ ನಾವು ಖುಷಿ ಅಂಚನೆ ನಮ್ಮ ಸ್ಪೆಷಲ್ ಎಂಕಲ ಅವರಿಗೆ ಮಲ್ಲ ಗೆಸ್ಟ್ ಮೇರ್ ಪಾಪ 10 ತಾರೀಕು ಬರ್ತದೆ ಅನ್ನೋದು ಅಂಚೆನೆ ಪಜ್ಜುಲ ಅಂಚೆನೆ ಸಜನ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಂಕಲ್ ಇದು ಬೋಂದಿಲ್ಲ ಇಲ್ಲ ಹೋದ್ ಬಕ್ಕ 4 ಗಂಟೆ ಎಂಕಲ್ ಬುಡ್ದು ಗಂಟೆಗೆ ಬೋರುಂಟು ಅಲ್ಪಲಕ್ಕೆ ಕಟ್ಟಲು ವೆಂಚ್ ಮಾಡ್ಕೊಂಡು. ಸೊ ನಮಗೆ ತಡೆಗೆ ಹೋಯ್ ಓಕೆ ಬಾಯ್ ಟೇಕ್ ಕೇರ್, ಲವ್ ಯು. ಆ್ಯಂಡ್ ಉಡುಪಿ ಜನತೆಗೆ ಒಂದು ಮಾಡ ಥ್ಯಾಂಕ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್ ಉಡುಪಿ. ಸಬ್ಸ್ಕ್ರೈಬ್ ಮಾಡ್ಲಿ. ಬನ್ನಿ ಪುರ ಮಲ್ಪ್ಲಿ.